ಸಾವಿನ ನಂತರ ಏನಾಗುತ್ತದೆ ಎಂಬ ಪ್ರಶ್ನೆಗೆ ವಿವಿಧ ಧರ್ಮದಲ್ಲಿ ವಿವಿಧವಾದ ಉತ್ತರಗಳಿವೆ. ಹಿಂದೂ ಧರ್ಮದ ಪ್ರಕಾರ ಸಾವಿನ ಬಳಿಕ ದೇಹದಿಂದ ಆತ್ಮ ಹೊರಗೆ ಹೋಗಿ ಬೇರೊಂದು ಶರೀರವನ್ನ ಪ್ರವೇಶಿಸುತ್ತದೆ. ಆದ್ದರಿಂದ ದೇಹಕ್ಕೆ ಸಾವೇ ಹೊರತು ಆತ್ಮಕ್ಕೆ ಸಾವಿಲ್ಲ ಎಂಬುವ ಮಾತಿದೆ. ಇದನ್ನೇ ನಾವು ಪುನರ್ಜನ್ಮ ಎಂದು ಕರೆಯುತ್ತೇವೆ. ಆದ್ದರಿಂದಲೇ ಹೆಚ್ಚಿನವರು ತಮ್ಮ ಆತ್ಮೀಯತೆ ಮತ್ತು ಪ್ರೀತಿಯನ್ನ ತೋರ್ಪಡಿಸಲು ಮುಂದಿನ ಜನ್ಮದಲ್ಲೂ ನಿನ್ನ ಹೊಟ್ಟೆಯಲ್ಲೇ ಮತ್ತೊಮ್ಮೆ ಹುಟ್ಟಿ ಬರುವೆ ಅಮ್ಮ, 7 ಜನ್ಮಕ್ಕೂ ನೀನೇ ನನಗೆ ಗಂಡನಾಗಬೇಕೆಂಬ ಹೆಂಡತಿಯ ಮಾತು. ಹಾಗೆಯೇ ಸಾಯುವಾಗ ತನ್ನನ್ನು ಕೊಂದಂತಹ ವ್ಯಕ್ತಿಗೆ ಮುಂದಿನ ಜನ್ಮದಲ್ಲಿ ಸೇಡಿ ತೀರಿಸಿಕೊಳ್ಳುತ್ತೇನೆ ಅನ್ನುವ ಮಾತು ಕೂಡ ನಾವು ಕೇಳಿರುತ್ತೇವೆ. ಆದರೆ ಕೆಲವು ಬೆಚ್ಚಿ ಬೀಳಿಸುವ ಘಟನೆಗಳನ್ನ ನೋಡಿದರೆ ಪುನರ್ಜನ್ಮದ ಬಗ್ಗೆ ನಿಮ್ಮ ನಂಬಿಕೆ ಬದಲಾಗಬಹುದು. ಅಂತಹ ಘಟನೆಗಳು ಯಾವುದು ಅಂತ ಈಗ ನಾವು ತಿಳಿಯೋಣ. ನಿರ್ಮಲ್ ಪ್ರಕಾಶನಾಗಿ ಜನ್ಮ ತಾಳಿದ ಕಥೆ. ಅದು 1950 ಉತ್ತರ ಪ್ರದೇಶದ ಮಥುರಾ ಜಿಲ್ಲೆಯ ಕೋಸಿಕಾಲ ಎಂಬ ಗ್ರಾಮ. ಈ ಗ್ರಾಮದ ನಿವಾಸಿ ಭೋಲೆನಾಥ್ ಜೈನರ ಮಗ ನಿರ್ಮಲ್ ಎಂಬುವನು ಸಿಡುಬು ರೋಗದಿಂದ ಪ್ರಾಣ ತ್ಯಜಿಸಿದ್ದ. ಇದರ ಸರಿಯಾಗಿ 1 ವರ್ಷದ ಬಳಿಕ ಅಂದ್ರೆ 1951ರಲ್ಲಿ ಅಲ್ಲಿಯೇ ಸಮೀಪದ ಛಾಟಾ ಗ್ರಾಮದ BN ವಾಷರ್ನೆ ಎಂಬುವರ ಮನೆಯಲ್ಲಿ ಗಂಡು ಮಗುವಿನ ಜನ್ಮವಾಗುತ್ತದೆ. ಆ ಮಗುವಿಗೆ ಅವರು ಪ್ರಕಾಶ್ ಎಂದು ನಾಮಕರಣ ಮಾಡುತ್ತಾರೆ. ಮಗುವಾಗಿದ್ದಾಗ ಏನು ವಿಶೇಷ ಕಂಡು ಬರದ ಪ್ರಕಾಶ್ ಸುಮಾರು 4 ವರ್ಷ ವಯಸ್ಸಾಗುತ್ತಿದ್ದಂತೆ ತನ್ನ ವಯಸ್ಸಿಗೂ ಮೀರಿದ ಮಾತುಗಳನ್ನ ಆಡಲು ಪ್ರಾರಂಭಿಸುತ್ತಾನೆ. ತಾನು ಸಮೀಪದ ಕೋಸಿಕಾಲ ಗ್ರಾಮದವನು, ನನ್ನ ಹೆಸರು ನಿರ್ಮಲ್, ನನಗೆ ಹಳೆಯ ಮನೆಗೆ ಕಳಿಸಿಕೊಡಿ ಎಂದೆಲ್ಲ ಹಠ ಹಿಡಿಯಲು ತೋಡುತ್ತಾನೆ. ಇದು ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಹೋಗುತ್ತದೆ. ಸುಮಾರು 5 ವರ್ಷವನಾದಾಗ ಅವನ ಉಪಟಳ ತಾಳಲಾರದೆ ಒಂದು ಬಾರಿ ಆ ಗ್ರಾಮಕ್ಕೆ ಕೊಂಡೊಯ್ದು ಬಂದರೆ ಸುಮ್ಮನಾಗಬಹುದು ಎಂದೆನಿಸಿ ಆ ಮಗುವಿನ ಚಿಕ್ಕಪ್ಪ ಆತನನ್ನು ಒಂದು ದಿನ ಕೋಸಿಕಾಲ ಗ್ರಾಮಕ್ಕೆ ಕರೆದುಕೊಂಡು ಹೋಗುತ್ತಾನೆ. ಅದು ಈಸವಿ 1956. ಪ್ರಕಾಶ್ ಆ ಗ್ರಾಮಕ್ಕೆ ಬಂದೊಡನೆ ತನ್ನದೇ ಗ್ರಾಮದಂತೆ ಒಂದೊಂದು ವಸ್ತುವನ್ನ ಗುರುತಿಸಲು ಪ್ರಾರಂಭಿಸುತ್ತಾನೆ. ಆದರೆ ತನ್ನ ಹಳೆಯ ಮನೆಗೆ ಬಂದಾಗ ಮನೆಯನ್ನು ಗುರುತಿಸಿದರೂ ಭೋಲೆನಾಥ್ ಜೈನ್ ಮನೆಯಲ್ಲಿಲ್ಲದ ಕಾರಣ ಸುಮ್ಮನೆ ವಾಪಸ್ಸು ಬರಬೇಕಾಗುತ್ತದೆ. ಅವಕ್ಕಾದ ಅವನ ಚಿಕ್ಕಪ್ಪ ಇನ್ನು ಹೆಚ್ಚು ಹೊತ್ತು ಕಳೆದರೆ ಎಡವಟ್ಟಾಗಬಹುದೆಂದು ಮಗುವನ್ನ ಎತ್ತುಕೊಂಡು ಮನೆಗೆ ಹಿಂದಿರುಗಿ ನಡೆದ ವಿಷಯವನ್ನೆಲ್ಲ ಕುಟುಂಬದವರಿಗೆ ತಿಳಿಸುತ್ತಾನೆ. ಪ್ರಕಾಶ್ ಹಳೆಯದನ್ನೆಲ್ಲ ಮರೆಯುವಂತೆ ಮಾಡಲು ಇನ್ನಿಲ್ಲದ ಪ್ರಯತ್ನಗಳನ್ನ ಆ ಕುಟುಂಬ ಮಾಡಲು ಪ್ರಾರಂಭಿಸುತ್ತದೆ. ಆದರೆ ಪ್ರಕಾಶನ ಪುನರ್ಜನ್ಮದ ನೆನಪುಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಾನೆ ಹೋಗುತ್ತದೆ. ಅದು 1961. ಪ್ರಕಾಶ್ 10 ವರ್ಷದ ಬಾಲಕನಾಗಿದ್ದಾಗ ಯಾವುದೋ ಕೆಲಸಕ್ಕೆ ಭೋಲೆನಾಥ್ ಜೈನ್ ಛಾಟಾ ಗ್ರಾಮಕ್ಕೆ ಆಗಮಿಸಿದ್ದರು. ಯಾವುದೋ ಸಾರ್ವಜನಿಕ ಸ್ಥಳದಲ್ಲಿ ಜನರು ಲೋಕಾಭಿಮರಾಗಿ ಮಾತನಾಡುತ್ತಿರುವಾಗ ಹೀಗೊಂದು ಬಾಲಕನಿಗೆ ಹಳೆಯ ಜನ್ಮದ ನೆನಪು ಬಂದಿದೆ. ಇದು ನಮ್ಮೂರಿನಲ್ಲಿಯೇ ನಡೆದಿದೆ. ಹಿಂದಿನ ಜನ್ಮದಲ್ಲಿ ಆ ಹುಡುಗ ತಾನು ನಿರ್ಮಲ್ ಎಂದು ಹೇಳಿಕೊಂಡಿದ್ದಾನೆ ಎಂಬ ಮಾತನ್ನು ಸುಮ್ಮನೆ ಕೇಳುತ್ತಿದ್ದ ಭೋಲೆನಾಥ್ ಅವರ ಕಿವಿಗೆ ನಿರ್ಮಲ್ ಎಂಬ ಪದ ಬಿದ್ದ ತಕ್ಷಣ ಅವರ ಮೈ ಮನಸ್ಸೆಲ್ಲ ರೋಮಾಂಚನಗೊಂಡಿದ್ದವು. ಹಾಗೆಯೇ ಆ ಹುಡುಗನ ಮಾಹಿತಿಯನ್ನ ಪಡೆದುಕೊಂಡು ಭೋಲೆನಾಥ್ ಅವರು ನೇರವಾಗಿ ವಾಷರ್ನೆ ಅವರ ಮನೆಗೆ ಬಂದಿದ್ದಾರೆ. ಮನೆಗೆ ಕಾಲಿಟ್ಟೊಡನೆ 10 ವರ್ಷದ ಬಾಲಕ ಪ್ರಕಾಶ್ ತನ್ನ ಹಿಂದಿನ ಜನ್ಮದ ತಂದೆಯನ್ನ ಗುರುತಿಸಿ ನೇರವಾಗಿ ಹೋಗಿ ಅಪ್ಪ ಎಂದು ಅಪ್ಪಿಕೊಂಡಿದ್ದಾನೆ. ಎಲ್ಲರಿಗೂ ತನ್ನ ಹಿಂದಿನ ಜನ್ಮದ ಬಗ್ಗೆ ಪುರಾವೆ ನೀಡಲು ಭೋಲೆನಾಥ್ ಮತ್ತು ನಿರ್ಮಲರಿಗೆ ಮಾತ್ರ ಗೊತ್ತಿದ್ದ ಕೆಲವು ಖಾಸಗಿ ಸಂಗತಿಯನ್ನ ತಿಳಿಸಿ ತಾನು ಹಿಂದಿನ ಜನ್ಮದ ನಿರ್ಮಲ್ ಎಂದು ಹೇಳಿಕೊಂಡಿದ್ದಾನೆ. 2 ಕುಟುಂಬಗಳು ನಿಜಕ್ಕೂ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ತೊಡಗಿಕೊಂಡಿದ್ದವು. ಕೊನೆಗೆ ಭೋಲೆನಾಥ್ ಅವರೇ ತನ್ನ ಹಿಂದಿನ ಜನ್ಮದ ಮಗನನ್ನ ನೋಡಿ ಸಮಾಧಾನ ಮಾಡಿ ಅಲ್ಲಿಂದ ಹೋಗಿದ್ದಾರೆ. 2025ರಲ್ಲಿ ನಡೆದ ಮಹಾಕುಂಭದಲ್ಲಿ ಹಿಂದಿನ ಜನ್ಮದಲ್ಲಿ ತನ್ನನ್ನು ಕೊಂದ ವ್ಯಕ್ತಿಯನ್ನು ಕಂಡು ಹಿಡಿದ ರೇಷ್ಮಾ. ಅದು 2025 ಜನವರಿ 29ನೇ ತಾರೀಕು ಮಧ್ಯಪ್ರದೇಶದ ಗ್ವಾಲಿಯರ್ನಿಂದ ಮಹಾಕುಂಭ ಮೇಳಕ್ಕೆ ಭಾಗವಹಿಸಲು ಬಂದಂತಹ 8 ವರ್ಷದ ರೇಷ್ಮಾ ಅನ್ನುವ ಹುಡುಗಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡುತ್ತಿದ್ದಂತಹ ಒಬ್ಬ ಸಾಧುವನ್ನ ಕಂಡು ಸಿಕ್ಕಾಪಟ್ಟೆ ಕೋಪಗೊಂಡಿದ್ದಳು. ಅವಳು ಮೈ ನಡುಗಲು ಪ್ರಾರಂಭಿಸಿತು. ಮೈಯೆಲ್ಲ ರೋಮವು ರೋಮಾಂಚನಗೊಂಡಿತ್ತು. ಕಣ್ಣುಗಳು ಕೆಂಪಾಗಿ ಹೋಗಿದ್ದವು. ಇದನ್ನು ನೋಡುತ್ತಿದ್ದಂತಹ ಅವಳ ತಂದೆ ತಾಯಿಗಳು ನಿಜಕ್ಕೂ ಬೆಚ್ಚಿ ಬಿದ್ದಿದ್ದರು. ಯಾವತ್ತಿಗೂ ರೇಷ್ಮಾ ಈ ರೀತಿ ಯಾರ ಮೇಲೆಯೂ ಕೋಪಗೊಂಡವಳಲ್ಲ. ಆದ್ರೆ ಈ ಸಾಧುವನ್ನ ಕಂಡ ತಕ್ಷಣ ಯಾಕೆ ಈ ರೀತಿ ಅವಳು ಕೋಪಗೊಂಡಿದ್ದಾಳೆ ಅಂತ ಅವರು ಕೂಡ ಆಶ್ಚರ್ಯಚಕಿತರಾಗಿದ್ದರು. ಆಗಲೇ ರೇಷ್ಮಾ ತನ್ನ ತಂದೆಯನ್ನು ಕರೆದುಕೊಂಡು ಹೋಗಿ ಇವನ ಹೆಸರು ಭೋಗಿಲಾಲ್, ಇವನೇ ನನ್ನನ್ನ ಕೊಂದಿದ್ದು ಅಂತ ಜೋರಾಗಿ ಹೇಳಲು ಪ್ರಾರಂಭಿಸುತ್ತಾಳೆ. ಆಗ ಅಲ್ಲಿ ಜನರು ಕೂಡ ಸೇರುತ್ತಾರೆ. ಅಷ್ಟೇ ಅಲ್ಲದೆ ಪೊಲೀಸರು ಕೂಡ ಅಲ್ಲಿಗೆ ಧಾವಿಸುತ್ತಾರೆ.
ಆ ಹುಡುಗಿಯ ಮಾತನ್ನು ಕೇಳುತ್ತಿದ್ದ ಹಾಗೆ ಆ ಸಾಧು ಅಲ್ಲಿಂದ ಓಡಲು ಪ್ರಯತ್ನ ಪಟ್ಟಿದ್ದಾನೆ. ಆದರೆ ಪೊಲೀಸರು ಅವನನ್ನ ಹಿಡಿದು ವಿಚಾರಿಸಿದಾಗ ಸಾಧು ವೇಷವನ್ನ ಹಾಕಿಕೊಂಡು ತಪ್ಪಿಸಿಕೊಂಡು ತಾನು ಇಷ್ಟು ವರ್ಷ ಓಡಾಡಿಕೊಂಡಿದ್ದೆ ಅಂತ ಒಪ್ಪಿಕೊಂಡಿದ್ದಾನೆ. ಈ ಹಿಂದೆ ರಾಜಸ್ಥಾನದಲ್ಲಿದ್ದಾಗ 18 ವರ್ಷದ ಸುಜಾತಾಬಾಯಿ ಅನ್ನೋ ಹುಡುಗಿಯನ್ನ ತಾನು ಬಲಾತ್ಕಾರ ಮಾಡಿ ಕೆಡಿಸಿ ಅವಳನ್ನು ಕೊಂದಿದ್ದೆ ಎಂದು ಕೂಡ ಒಪ್ಪಿಕೊಂಡಿದ್ದಾನೆ. ಇದು ಪೊಲೀಸರಿಗೂ ಕೂಡ ನಂಬಲಾಗದಂತಹ ಬೆಚ್ಚಿ ಬೀಳಿಸುವ ಸಂಗತಿಯಾಗಿತ್ತು. ಪುನರ್ಜನ್ಮ ಪಡೆದಂತಹ ಸುಜಾತಾಬಾಯಿ ರೇಷ್ಮಾ ಆಗಿ ಹುಟ್ಟಿ ತನ್ನನ್ನು ಕೊಂದಂತಹ ಆ ವ್ಯಕ್ತಿಯನ್ನು ಕೊಂದು ಹಿಡಿದಿದ್ದು ನಿಜಕ್ಕೂ ಎಲ್ಲರನ್ನ ಅಚ್ಚರಿಗೊಳಿಸಿತ್ತು. ಆಗ್ರಾದ ಮಂಜುವಿಗೆ ಎರಡೆರಡು ಮನೆಗಳು. ಈ ಘಟನೆ ನಡೆದಿದ್ದು ಆಗ್ರಾ ನಗರದಲ್ಲಿ. ಹಿಂದೊಮ್ಮೆ ಆಗ್ರಾದ ಬಡಾವಣೆ ಒಂದರಲ್ಲಿ ಅಂಚೆ ವಿತರಕರಾಗಿದ್ದ PN ಭಾರ್ಗಾ ಅವರಿಗೆ ಮಂಜು ಎಂಬ ಹೆಸರಿನ ಮಗಳಿದ್ದಳು. ಆಕೆಗೆ 2 ವರ್ಷ ವಯಸ್ಸಾಗುತ್ತಿದ್ದಂತೆ ತನಗೆ 2 ಮನೆಗಳಿವೆ ಅಂತ ಮಾತನಾಡಲು ಪ್ರಾರಂಭಿಸಿದ್ದಳು. ಮಗುವಿನ ಮಾತುಗಳಿಗೆ ಹೆಚ್ಚಿನ ಮನ್ನಣೆ ನೀಡಿದ ಹಿರಿಯರು ಯಾವಾಗ ಆಗ್ರಾ ನಗರದಲ್ಲಿ ಪ್ರಯಾಣಿಸುವಾಗ ಧುಲಿಯಾಗಂಜ್ ಎಂಬ ಭವ್ಯ ಬಂಗಲೆ ಎದುರಿಗೆ ಬಂದಾಗ ಈ ಬಂಗಲೆ ತನ್ನದು ಎಂದು ಅವಳು ಹೇಳತೊಡಗುತ್ತಾಳೆ. ಆಗರಿಂದ ಅವಳ ಕುಟುಂಬ ಕೂಡ ಆಶ್ಚರ್ಯಚಕಿತವಾಗಿತ್ತು. ಬರೀ ಒಂದು ಬಾರಿ ಹೇಳುತ್ತಿದ್ದರೆ ಮಗು ತಮಾಷೆ ಮಾಡುತ್ತಿದೆ ಎನ್ನಬಹುದು. ಆದರೆ ಪ್ರತಿ ಬಾರಿಯೂ ಮಗು ಈ ಮನೆ ತನ್ನದೇ ಎಂದು ಎದೆ ತಟ್ಟಿ ಹೇಳುತ್ತಿರುವುದು ವಿಸ್ಮಯಕ್ಕಿಂತಲೂ ಹೆಚ್ಚಾಗಿ ಆತಂಕ ಮೂಡಿಸಿತ್ತು. ಒಂದು ದಿನ ಯಾವುದಕ್ಕೂ ಇರಲಿ ಅಂತ ಹಿರಿಯರು ಆ ಮಗುವನ್ನ ಆ ಬಂಗಲೆಯ ಒಳಗಡೆ ಕರೆದುಕೊಂಡು ಹೋಗಿದ್ದಾರೆ. ಆ ಬಂಗಲೆಯ ಮಾಲೀಕರಾಗಿದ್ದಂತಹ ಪ್ರಕಾಶ್ ಸಿಂಗ್ ಚತುರ್ವೇದಿ ಅವರು ಆಗಂತುಕರನ್ನ ಬರಮಾಡಿಕೊಂಡು ವಿಷಯ ತಿಳಿಯಲು ಪ್ರಯತ್ನ ಪಟ್ಟಿದ್ದಾರೆ. ಆಗ ಬಾಲಕಿ ಮಂಜು ಆ ಮನೆಯ ಮಾಲೀಕರಿಗೆ ಮತ್ತು ಸದಸ್ಯರಿಗೆ ಮಾತ್ರ ತಿಳಿದಿದ್ದ ಹಲವಾರು ಖಾಸಗಿ ಮತ್ತು ಗುಟ್ಟಿನ ವಿಷಯವನ್ನ ಸ್ಪಷ್ಟವಾಗಿ ತಿಳಿಸಿದ್ದಳು. ಇದನ್ನು ಕಂಡು ಬೆಚ್ಚಿ ಬಿದ್ದಂತಹ ಚತುರ್ವೇದಿ ಕುಟುಂಬ ಈ ವಿಷಯಗಳು 1952ರಲ್ಲಿ ಗತಿಸಿದ್ದ ಅವರ ಚಿಕ್ಕಮ್ಮನಿಗೆ ಮಾತ್ರ ಗೊತ್ತಿತ್ತು. ಈಗ ಮಂಜುವಿನ ದೇಹದಲ್ಲಿ ಮತ್ತೊಮ್ಮೆ ಆ ಚಿಕ್ಕಮ್ಮ ಬಂದಿದ್ದಾರೆ ಎಂದು ಎಲ್ಲರಿಗೂ ಖಾತ್ರಿಯಾಗಿತ್ತು. ರಜೂರ್ ಮತ್ತು ಜೂನಾಗಢದ ಗೀತಾ. ಇದು ಈಸವಿ 1960. ಪ್ರವೀಣ್ ಚಂದ್ರ ದಂಪತಿಗಳಿಗೆ ಹೆಣ್ಣು ಮಗುವೊಂದು ಹುಟ್ಟುತ್ತದೆ. ಆಕೆಯನ್ನ ರಜೂಲ್ ಎಂದು ನಾಮಕರಣ ಕೂಡ ಮಾಡಲಾಗುತ್ತದೆ ಮತ್ತು ಅವಳನ್ನ ಅಕ್ಕರೆಯಿಂದ ಎಲ್ಲರೂ ಸಾಕುತ್ತಿದ್ದರು. 3 ವರ್ಷಗಳವರೆಗೂ ಏನೂ ತೊಂದರೆ ಇರಲಿಲ್ಲ. ಆದ್ರೆ 3 ವರ್ಷವಾದ ಬಳಿಕ ಆಕೆ ತಾನು ಜೂನಾಗಢ ಜಿಲ್ಲೆಯವಳು ಅಂತ ಹೇಳುತ್ತಾಳೆ. ತನ್ನ ಹೆಸರು ಗೀತಾ ಎಂದು ಕೂಡ ಅವಳು ಹೇಳತೊಡಗಿದ್ದಳು. ಮಗುವಿನ ಈ ಮಾತುಗಳನ್ನ ಪಾಲಕರು ಮೊದಲು ನಿರ್ಲಕ್ಷ್ಯ ಮಾಡುತ್ತಾರೆ. ಆಕೆಯ ಅಜ್ಜ ವಜೂಭಾಯಿ ಶಾರಿಗೆ ಏನೋ ಅನುಮಾನ ಉಂಟಾಗುತ್ತದೆ. ಆಕೆಯ ಮಾತುಗಳನ್ನ ಸ್ಪಷ್ಟವಾಗಿ ಕೇಳಿಸಿಕೊಂಡು ಈ ಮಾತುಗಳಲ್ಲಿ ಎಷ್ಟು ಸತ್ಯವಿದೆ ಎಂದು ಅರಿಯಲು ಸ್ವತಃ ಜೂನಾಗಢಕ್ಕೆ ಹೊರಟೇ ಬಿಟ್ಟರು. ಜೂನಾಗಢದಲ್ಲಿ ಹಲವಾರು ಕಡೆ ವಿಚಾರಿಸಿದಾಗ ಬಳಿಕ ಕೆಲವರು ಜೂನಾಗಢದ ಗೋಕುಲ್ದಾಸ್ ಟಕ್ಕರ್ ಎಂಬುವರ ಹೆಸರನ್ನ ಅವರು ಸೂಚಿಸುತ್ತಾರೆ. ಅವರನ್ನು ಭೇಟಿಯಾದ ಬಳಿಕ ನಿಜಕ್ಕೂ ಗೋಕುಲದಾಸರಿಗೆ ಗೀತಾ ಎಂಬ ಮಗಳಿದ್ದಳು. ಆಕೆ 2.5 ವರ್ಷ ಇದ್ದಾಗ 1959ರಲ್ಲಿ ವಿಧಿವಶವಾಗಿದ್ದಳು ಎಂಬ ಸತ್ಯ ಹೊರಗೆ ಬರುತ್ತದೆ. ಮನೆಗೆ ಹಿಂದಿರುಗಿದ ವಜೂಭಾಯಿ ತಕ್ಷಣವೇ ಯಾವುದೇ ಕ್ರಮ ಕೈಗೊಳ್ಳದೆ 1965ರವರೆಗೂ ಅಂದ್ರೆ ರಜೂಲ್ಗೆ 5 ವರ್ಷವಾಗುವವರೆಗೂ ಕಾಯುತ್ತಾರೆ. ಬಳಿಕ ಒಂದು ದಿನ ಆಕೆಯನ್ನ ಟಕ್ಕರ್ ಕುಟುಂಬದೊಡನೆ ಭೇಟಿ ಮಾಡಿಸುತ್ತಾರೆ. ಅವರನ್ನೆಲ್ಲ ಕಂಡ ತಕ್ಷಣವೇ ನಿನ್ನೆ ಮೊನ್ನೆ ಬೀಳ್ಕೊಟ್ಟವರಂತೆ ಪ್ರತಿಯೊಬ್ಬರನ್ನ ಗುರುತಿಸಿದ ರಜೂಲ್ ಎಲ್ಲರನ್ನೂ ಆಶ್ಚರ್ಯಪಡಿಸಿದ್ದಳು. ಅಷ್ಟೇ ಅಲ್ಲ, ಹಿಂದಿನ ಜನ್ಮದಲ್ಲಿ ತಾನು ಯಾವ ದೇವಸ್ಥಾನಕ್ಕೆ ತನ್ನ ತಾಯಿ ಕರೆದುಕೊಂಡು ಹೋಗುತ್ತಿದ್ದಳು ಎಂಬುದನ್ನು ಕೂಡ ಅವಳು ಗುರುತಿಸಿದ್ದಳು. ಸ್ನೇಹಿತರೆ, ಸಾಮಾನ್ಯವಾಗಿ ಒಬ್ಬ ಮನುಷ್ಯ ತನ್ನ ಭೌತಿಕ ಅಸ್ತಿತ್ವವನ್ನು ತೊರೆದು ಹೊಸ ಜೀವನವನ್ನ ಕಂಡುಕೊಳ್ಳುತ್ತಾನೆ ಎಂಬುದು ನಮ್ಮ ಧರ್ಮ ಗ್ರಂಥಗಳಲ್ಲಿ ಉಲ್ಲೇಖವಿದೆ. ಆದರೆ ಕೆಲವು ಸಂಗತಿಗಳನ್ನ ಗಮನಿಸಿದಾಗ ಭೌತಿಕ ದೇಹವನ್ನ ತೊರೆದ ಆತ್ಮಗಳು ಮತ್ತೊಮ್ಮೆ ಹೊಸ ಅಸ್ತಿತ್ವದೊಂದಿಗೆ ಹುಟ್ಟುವ ಪ್ರಕ್ರಿಯೆಗೆ ಸಾಮಾನ್ಯ ಅರ್ಥದಲ್ಲಿ ಪುನರ್ಜನ್ಮ ಎನ್ನುತ್ತಾರೆ. ಇದು ತತ್ವಶಾಸ್ತ್ರದ ಪ್ರಕಾರ ಹೇಳುವುದಾದರೆ ಹುಟ್ಟು ಸಾವುಗಳ ಚಕ್ರಗಳ ನಡುವಿನ ಆತ್ಮದ ಪಯಣವೇ ಪುನರ್ಜನ್ಮ ಎನ್ನಬಹುದು. ಶ್ರೀ ಮಹಾಪ್ರತ್ಯಂಗಿರ ಚೌಡೇಶ್ವರಿ ಜ್ಯೋತಿಷ್ಯ ಫಲ ಪಂಡಿತ್ ವೈದ್ಯಮೋಡಿ ರಾಮಜ್ಜ ಶ್ರೀ ಆಂಜನೇಯ ಸ್ವಾಮಿಯ ಆರಾಧಕರು, ಇಂಡಿಯನ್ ಫೇಮಸ್ ಅಸ್ಟ್ರಾಲಜರ್. ಗೆಟ್ 100% ಸೊಲ್ಯೂಷನ್ ಟು ಆಲ್ ಯುವರ್ ಪ್ರಾಬ್ಲಮ್ಸ್. ಶ್ರೀ ಪ್ರತ್ಯಂಗಿರ ದೇವಿಯನ್ನ ವಶಪಡಿಸಿಕೊಂಡಿರುವ ಏಕೈಕ ಜ್ಯೋತಿಷ್ಯರು ಪಂಡಿತ್ ರಾಮಜ್ಜನವರು ರಾಜಮೋಡಿ, ತಾಳೆಗೆರೆ ಮತ್ತು ನಿಮ್ಮ ಧ್ವನಿಯ ಮೂಲಕ ನಿಮ್ಮ ಭವಿಷ್ಯವನ್ನ ನಿಖರವಾಗಿ ಹೇಳುತ್ತಾರೆ. ಫೋನಿನ ಮೂಲಕ ನೇರ ಪರಿಹಾರದಲ್ಲಿ ಓಪನ್ ಚಾಲೆಂಜ್. ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ವಿಶೇಷ ಪರಿಹಾರ ತಿಳಿಸುತ್ತಾರೆ. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಲ್ಲದು. ಇವರ ದೂರವಾಣಿ ಸಂಖ್ಯೆ 9008220252.
ಸ್ನೇಹಿತರೆ, ಈ ಎಲ್ಲ ಘಟನೆಗಳನ್ನ, ಈ ಎಲ್ಲ ಇನ್ಸಿಡೆಂಟ್ಗಳನ್ನ ನೋಡಿದ ಮೇಲೆ ಪುನರ್ಜನ್ಮದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ.